ಪ್ರಜಾಪ್ರಭುತ್ವದ ಅಸ್ತ್ರಗಳನ್ನು ದುರುಪಯೋಗಪಡಿಸಿಕೊಂಡು ಈಗಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿರೋಧಿಗಳನ್ನು ದಮನಿಸುತ್ತಿವೆ. ಕಾಂಗ್ರೆಸ್ ಯಾವತ್ತೂ ಹಾಗೆ ನಡೆದುಕೊಂಡಿಲ್ಲ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಹೆಜಮಾಡಿ ಬಿಲ್ಲವ ಸಂಘದ ಸಭಾಂಗಣದಲ್ಲಿ ಭಾನುವಾರ ಸಂಜೆ ಹೆಜಮಾಡಿ ಗ್ರಾಮೀಣ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಅವರು ಮಾತನಾಡ್ತಾ ಇದ್ರು. ಬೆಲೆ ಏರಿಕೆ, ನಿರುದ್ಯೋಗ, ಶೇಕಡಾ 40% ಕಮಿಷನ್ ಮೂಲಕ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇದನ್ನು ಜನತೆ ಮುಟ್ಟುವಂತೆ ತಿಳಿಸಬೇಕು. ಹೆಜಮಾಡಿ ಬಂದರು ಕಾಮಗಾರಿಯ ಸಂದರ್ಭದಲ್ಲಿ ಕಮಿಷನ್ಗಾಗಿ ಬೇಡಿ ಇಟ್ಟಿರುವುದು ಗುತ್ತಿಗೆದಾರರ ಸಂಘ ಆರೋಪಿಸಿದೆ. ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು ಜನತೆ ಮನಗಾಣಬೇಕಾಗಿದೆ ಎಂದು ಹೇಳಿದರು. ಹೆಜಮಾಡಿ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸುಧೀರ್ ಕರ್ಕೇರ ಅಧ್ಯಕ್ಷತೆ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸುವಂತ ಅವಕಾಶ. ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಸದಸ್ಯತ್ವ ನೋಂದಣಿಯ ಕೆಲಸ ಕಾರ್ಯ ಆದ ನಂತರ ಪ್ರತಿಯೊಂದು ಬೂತಿನಲ್ಲಿ ಕೂಡ ಕಡ್ಡಾಯವಾಗಿ ಒಂದು ಅಧ್ಯಕ್ಷರು, ಮತ್ತೊಂದು ಕೆಪಿಸಿಸಿ ಡೆಲಿಗೇಟ್, ಮತ್ತೊಂದು ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಟ್ರೆಸರರು, ಅದೇ ರೀತಿಯಾಗಿ BLA2 ಮತ್ತು 19 ಜನ ಸದಸ್ಯರನ್ನ ಒಂದು ನೇಮಕಾತಿ ಮಾಡಬೇಕು ಅಂತೇಳಿ ನಿರ್ದೇಶನ ಪ್ರಕಾರ ಇವಾಗಲೇ ಹೆಜಮಾಡಿ ಪಂಚಾಯತ್ನವರು ಆ ಒಂದು ಸಮಿತಿಯನ್ನು ರಚನೆ ಮಾಡೋದ್ರ ಮುಖಾಂತರ ನಂತರ ಎಲ್ಲ ಆ ಸದಸ್ಯರನ್ನು, ಪದಾಧಿಕಾರಿಗಳನ್ನು ಕೂಡ ಮತ್ತು ಎಲ್ಲ ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಹಿತೈಷಿಗಳನ್ನು ಕೂಡ ಸೇರಿಸಿ